ಕಮ್ಯುನಲ್ ಬಣ್ಣಗಳನ್ನು ಕೊಡ್ತಕ್ಕಂಥ ಕೆಲಸಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದನ್ನ ಅತ್ಯಂತ ಕಟುವಾದಂಥ ಶಬ್ದಗಳಿಂದ ನಾವು ಖಂಡಿಸ್ತೇವೆ. ಯಾರೋ ದುಷ್ಕರ್ಮಿಗಳು, ಕೊಲೆಗಡಕರು, ಇಂಥ ಪ್ರಯತ್ನಗಳ 2% ಇಡೀ ಜಿಲ್ಲೆನಲ್ಲಿ ಅಧ್ವಾನ ಮಾಡ್ತಾ ಇರ್ತಕ್ಕಂಥದ್ದು, ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು, ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಕೇವಲ 2%. ಇನ್ನುಳಿದಂತ 8% ಮತ್ತಷ್ಟು ಅದರ ಲಾಭವನ್ನು ಹ್ಯಾಕ್ ಪಡ್ಕೊಳ್ಬಹುದು, ರಾಜಕೀಯವಾಗಿ ಅದರ ಲಾಭಗಳನ್ನ ನಾವು ಹ್ಯಾಕ್ ಪಡ್ಕೊಳ್ಬಹುದು ಅಂತ ಹೇಳಿ ಅದಕ್ಕೆ ಬೇಕಾದಂತ ಲ್ಯಾಬೊರೇಟರಿಗಳನ್ನ ಮತ್ತು ರಿಸರ್ಚ್ ಅನ್ನ ಮಾಡ್ತಕ್ಕಂಥದ್ದು, ಅದರ ಪ್ರಯೋಜನ ಪಡ್ಕೊಳ್ತಕ್ಕಂಥ ಪ್ರಯತ್ನಗಳಾಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಖಂಡಿಸ್ತೇವೆ. ಹಾಗಾಗಿನೇ 90% ಜನರದ ಪಾತ್ರ ಏನು ಇಲ್ಲ. ಆದ್ರೆ ನಾವು ಅವರೆಲ್ಲರಿಗೂ ಕೂಡ ಅಪೀಲ್ ಮಾಡ್ತಾ ಇದ್ದೇವೆ, ಎಲ್ಲ ನಾಗರಿಕರಲ್ಲಿ ನಾವು ಅಪೀಲ್ ಮಾಡ್ತಾ ಇದ್ದೇವೆ, ಮತದಾರರಲ್ಲಿ ಅಪೀಲ್ ಮಾಡ್ತಾ ಇದ್ದೇವೆ, ವಿವಿಧ ಸಮುದಾಯಗಳ ಸಂಘ ಸಂಸ್ಥೆಗಳ ಮುಖ್ಯಸ್ಥರ ಜೊತೆಗೂ ಕೂಡ ನಾವು ಮಾತಾಡಿದ್ದೇವೆ, ಗೌರವಾನ್ವಿತ ಧಾರ್ಮಿಕ ಮುಖಂಡರ ಜೊತೆಗೂ ಕೂಡ ನಾವು ಸಮಾಲೋಚನೆ ಮಾಡಿದ್ದೇವೆ. ಹಾಗೆಯೇ ಎಕ್ಸಿಕ್ಯೂಟಿವ್ ಯಾರಿದ್ದಾರೆ, ಜಿಲ್ಲಾಡಳಿತದ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೂ ನಾವು ಮಾತಾಡಿದ್ದೇವೆ. ಸೊ ಅವರ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನು, ಇವತ್ತಾಗ್ತಾ ಇರ್ತಕ್ಕಂಥ ಘಟನೆಗಳ ಹಿನ್ನೆಲೆಯಲ್ಲಿ ಅವರು ತೆಗೆದುಕೊಂಡಿರುವಂತಹ ಕ್ರಮಗಳೇನು ಮತ್ತು ಅವರು ಮಾಡಬೇಕಾಗಿದ್ದಂತ ಜವಾಬ್ದಾರಿಗಳೇನು, ಅದರ ಜೊತೆಗೆ ಒಂದು ರಾಜಕೀಯ ಪಕ್ಷವಾಗಿ ಕೂಡ ನಾವು ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಪಕ್ಷದ ಜನಪ್ರತಿನಿಧಿಗಳು, ಹಿರಿಯ ಮುಖಂಡರುಗಳು, ಪದಾಧಿಕಾರಿಗಳು ಇವರೆಲ್ಲರ ಜೊತೆಗೂ ಕೂಡ ಸಮಾಲೋಚನೆಯನ್ನು ಮಾಡಿದ್ದೇವೆ. ನಮ್ಮ ರಾಜಕೀಯ ಪಕ್ಷವಾಗಿ ನಾವು ಒಂದು ರಾಜಕಾರಣದಲ್ಲಿ ಇದ್ದು ನಮ್ಮ ಜವಾಬ್ದಾರಿಗಳು, ನಮ್ಮ ಕಾರ್ಯಕ್ರಮಗಳನ್ನ ನಾವು ಹೇಗೆ ಮಾಡ್ಕೊಂಡು ಬಂದಿದ್ದೀವಿ, ಇಂಥ ಸೂಕ್ಷ್ಮವಾದಂತ ಘಟನೆಗಳು ಬಂದಂತ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಜವಾಬ್ದಾರಿಗಳನ್ನ ಮಾಡ್ತಿದ್ದವ, ಈ ತರದ ಬಗ್ಗೆನೂ ಕೂಡ ನಾವು ನಮ್ಮ ಅಭಿಪ್ರಾಯಗಳನ್ನ ನಾವು ನಮ್ಮ ಮುಖಂಡರುಗಳಿಂದ ಕೂಡ ನಾವು ಸಂಗ್ರಹ ಮಾಡ್ಕೊಂಡಿದ್ದೇವೆ. ನಾವು ವರದಿಯನ್ನು ಇನ್ನೂ ಫೈನಲ್ ಮಾಡಿಲ್ಲ. ಹಾಗೇನೆ ಸಿವಿಲ್ ಸೊಸೈಟೀಸ್ ಜೊತೆ ಮಾತಾಡಿದ್ದೇವೆ. ಹೀಗೆ ಎಲ್ಲರ ಜೊತೆಗೂ ಕೂಡ ನಾವು ದೀರ್ಘವಾದಂತಹ ಸಮಾಲೋಚನೆಯನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ, ಅನೇಕ ಮಾಹಿತಿಗಳನ್ನ ನಾವು ಪಡ್ಕೊಂಡಿದ್ದೇವೆ. ಆದ್ರೆ ನಾವಿನ್ನೂ ಕೂಡ ಬೇರೆ ಜಿಲ್ಲೆಗಳಿಗೂ ಕೂಡ ಹೋಗ್ಬೇಕಾಗಿದೆ. ಉಡುಪಿ ಮತ್ತು ಕಾರವಾರ ಜಿಲ್ಲೆಗಳಿಗೂ ಕೂಡ ಅದನ್ನ ಸದ್ಯಕ್ಕೆ ನಾವು ಮುಂದೂಡ್ತಾ ಇದ್ದೀವಿ. 9, 10, 11 ನಾವು ಅದನ್ನ ಮುಂದೂಡ್ತಾ ಇದ್ವಿ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಸೋಮವಾರ ಅಥವಾ ಮಂಗಳವಾರ ಮಾನ್ಯ ಮುಖ್ಯಮಂತ್ರಿಗಳನ್ನ, ಮಾನ್ಯ ಉಪಮುಖ್ಯಮಂತ್ರಿಗಳನ್ನ, ಹಾಗೇನೆ ಕಾನೂನು ಸಚಿವರನ್ನ, ಹಾಗೇನೆ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ವಾತಾವರಣದ ಬಗ್ಗೆ ಅವರ ಗಮನಕ್ಕೂ ಕೂಡ ತಂದು ಒಂದು ಮಧ್ಯಂತರ ವರದಿಯನ್ನ ನಾವು ತಯಾರು ಮಾಡಿ, ಇಂಟರಿಮ್ ರಿಪೋರ್ಟ್ ಅಂತ ಏನ್ ಹೇಳ್ತೀವಿ, ಆ ವರದಿಯನ್ನ ತಯಾರು ಮಾಡಿ ಮತ್ತು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅದನ್ನ ಸಲ್ಲಿಸಿ, ನಂತರ ನಾವು ನಮ್ಮ ಪ್ರವಾಸದ ಕಾರ್ಯಕ್ರಮಗಳನ್ನ ಹ್ಯಾಕ್ ಮಾಡಬೇಕು ಮತ್ತು ಯಾವ್ಯಾವ ಪ್ರದೇಶಗಳಿಗೆ ಹೋಗ್ಬೇಕು, ಕ್ಷೇತ್ರವಾರು ಹೋಗ್ಬೇಕಾ ಅಥವಾ ತಾಲೂಕು ವೈಸ್ ಹೋಗ್ಬೇಕಾ ಮತ್ತು ಬೇರೆ ಜಿಲ್ಲೆಗಳಲ್ಲಿ ಯಾವ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕು ಅಂತ ಹೇಳಿ ಆ ಒಂದು ಈಗಾಗಲೇ ನಮ್ಮ ಡಾಕ್ಟರ್ ನಾಸಿರ್ ಹುಸೇನ್ ಅವರು ನೇತೃತ್ವದಲ್ಲಿ ನಾವು ಈ ತಂಡವನ್ನು ಬಂದಿದ್ದೇವೆ. ಹಾಗೇನೆ ಈ ತಂಡದಲ್ಲಿ ಈಗಾಗಲೇ ಅವರ ಪರಿಚಯ ಕೂಡ ಆಗಿದೆ. 2ನೇ ಸಾರಿ ರಾಜ್ಯಸಭಾ ಸದಸ್ಯರಾಗಿ ಅತ್ಯಂತ ಸಕ್ರಿಯವಾಗಿ ಅವರು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೇನೆ ಜಯಪ್ರಕಾಶ್ ಹೆಗಡೆ ಅವರು ನಿಮ್ಮೆಲ್ಲರಿಗೂ ಕೂಡ ಪರಿಚಿತರು. 1994-99ರಲ್ಲಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸವನ್ನ ಮಾಡಿದಂಥವ್ರು. ಹಾಗೇನೆ ನಮ್ಮ ಮಂಜುನಾಥ್ ಭಂಡಾರಿ ಅವರು ನಮ್ಮ ಕಾರ್ಯಾಧ್ಯಕ್ಷರು, ವಿಧಾನ ಪರಿಷತ್ತಲ್ಲೂ ಕೂಡ ಅತ್ಯಂತ ಸಕ್ರಿಯವಾಗಿ ಪಕ್ಷದಲ್ಲೂ ಕೂಡ ಇರ್ತಕ್ಕಂಥವ್ರು. ಹಾಗೇನೆ ಕಿಮ್ಮನೆ ರತ್ನಾಕರ್ ಅವರು ಕೂಡ ಶಿಕ್ಷಣ ಸಚಿವರಾಗಿ ತಮ್ಮ ಜವಾಬ್ದಾರಿಗಳನ್ನು ಮಾಡಿದಂಥವ್ರು. ಐವಾನ್ ಬಿಸಾಜ್ ಅವರು ಕೂಡ ಅವರು 2ನೇ ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸದಸ್ಯರುಗಳಿದ್ದಾರೆ. ಹಾಗೇನೆ ಪದ್ಮರಾಜ್ ಅವರು ನಮ್ಮ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂತ ನಮ್ಮ ಅನೇಕ ಸ್ನೇಹಿತರುಗಳು ಕೂಡ ಇಲ್ಲೆಲ್ಲ ಕೂಡ ಇದ್ದಾರೆ. ಹಾಗಾಗಿ ದೀರ್ಘವಾಗಿ ಸಮಾಲೋಚನೆಯನ್ನು ಮಾಡಿದ್ದೇವೆ. ಇನ್ನೂ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕಾಗಿದೆ, ಇನ್ನೊಂದಷ್ಟು ಸಮಾಲೋಚನೆಗಳನ್ನು ಮಾಡಬೇಕಾಗಿದೆ. ಹಾಗಾಗಿ ನಾವು ಹೆಚ್ಚು ವಿವರಗಳನ್ನ ಈಗಲೇ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ವಿ ಆರ್ ನಾಟ್ ಆಥರೈಸ್ಡ್ ಟು ಪ್ರೆಸೆಂಟ್ ಬಿಫೋರ್ ದ ಮೀಡಿಯಾ ಆಫ್ ವೇರಿಯಸ್ ಇಶ್ಯೂಸ್. ಯಾಕಂತ ಹೇಳಿದ್ರೆ ಸೂಕ್ಷ್ಮವಾದಂಥ ವಿಷಯ, ಅಂತಿಮವಾದಂಥ ವರದಿಯನ್ನು ಅಲ್ಲೇ ಪಕ್ಷದ ವತಿಯಿಂದ ಅದನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಆಗ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಇನ್ನೂ ವರದಿಯನ್ನೇ ನಾವು ತಯಾರು ಮಾಡಿಲ್ಲ. ನಮ್ಮ ಬರೀ ಅಬ್ಸರ್ವೇಷನ್ಸ್ ಅಷ್ಟೇ ಮಾಡಿದ್ದೇವೆ. ಯಾವ ರೀತಿಯಾದಂಥ ರೆಕಮೆಂಡೇಶನ್ಸ್ ಅನ್ನ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ 1-2 ಸಾರಿ ನಾವು ಸಮಿತಿಯವರು ಸಮಾಲೋಚನೆಯನ್ನು ಮಾಡಿದ ಮೇಲೆ ವರದಿಯನ್ನು ನಾವು ತಯಾರು ಮಾಡಿದ್ದೇವೆ. ಈಗ ಜಯಪ್ರಕಾಶ್ ಉಸ್ತುವಾರಿ ಸಚಿವನಾಗಿ, ಆಮೇಲೆ ಉಡುಪಿ ಜಿಲ್ಲೆ ಆಯಿತು, ಅಲ್ಲಿ ಉಸ್ತುವಾರಿ ಸಚಿವನಾಗಿ ಕೆಲಸವನ್ನು ಮಾಡಿದೆ. ಅಂದು ಇಂಥ ಘಟನೆಗಳು ಯಾವತ್ತೂ ನಡೆದಿರಲಿಲ್ಲ. ನಾನು ಕೇಳ್ಕೊಳ್ಳೋದ ಎಲ್ಲ ಆಡಳಿತ ಪಕ್ಷ ವಿರೋಧ ಪಕ್ಷದ ಮಧ್ಯೆ ಚರ್ಚೆ ಆಗ್ತಿದೆ ಅಭಿವೃದ್ಧಿಯ ಬಗ್ಗೆ, ಬೇರೆ ಯಾವುದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತು
ಅದನ್ನ ದಾಟಿ ವೈಯಕ್ತಿಕ ದ್ವೇಷವನ್ನ ಜನರಲೈಸ್ ಮಾಡ್ಲಿಕ್ಕೆ ಹೋಗ್ತದೆ, ಅದಾಗಬಾರ್ದು. ಮತ್ತೆ ಜನಪ್ರತಿನಿಧಿಗಳ ಸಮೇತ ಕೇವಲ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಬೇಕು ಬಿಟ್ರೆ ಯಾವುದೇ ಒಂದು ಘಟನೆಯನ್ನ ಸಮಾಜದ ಸಮಸ್ಯೆ ಅಂತ ತಗೊಂಡು ಬರಬಾರ್ದು. ಇಲ್ಲಿ ಸಮಾಜದ ಸಮಸ್ಯೆ ಅಲ್ಲ, ಅದು ಪೊಲೀಸ್ ಇದೆ, ನ್ಯಾಯಾಲಯ ಇದೆ, ಅದು ನೋಡ್ಕೊಳ್ತದೆ. ಆದರೆ ಇದನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಸ್ಪ್ರೆಡ್ ಮಾಡಿ ಜನರಲ್ಲಿ ಗೊಂದಲ ಉಂಟು ಮಾಡಿಸುವಂಥದ್ದು ಮಾಡಿದಾಗ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಯವರು ಯಾವ ಪರಿಸ್ಥಿತಿ ಎದುರಿಸಬೇಕಾಗ್ಬೋದು ಅಂತ ಗೊತ್ತಿಲ್ಲ. ಯಾಕಂದ್ರೆ ಒಂದು ಕಾಲದಲ್ಲಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು. ಅದರ ಒಂದು ಮಹತ್ವವನ್ನು ಕಳ್ಕೊಳ್ಳಿಕ್ಕೆ ಶುರುವಾಗಿದೆ. ಹೆಚ್ಚಿನವರು ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ಲಿಕ್ಕೂ ಎದುರ್ತಾ ಇದ್ದಾರೆ, ಸ್ಟೂಡೆಂಟ್ಸು ಇಲ್ಲಿ ಬರ್ಲಿಕ್ಕೆ ಎದುರ್ತಾ ಇದ್ದಾರೆ ಕೆಲವರು. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಜನಪ್ರತಿನಿಧಿಗಳ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ದಯವಿಟ್ಟು ನೀವು ಆದ ಮೇಲೆ ಇಡೀ ಎಲ್ಲ ಸಮಾಜಕ್ಕೂ ಪ್ರತಿನಿಧಿಗಳೇ ನೀವು, ಕೇವಲ ಒಂದು ಸಮಾಜಕ್ಕಲ್ಲ. ಅದರಿಂದ ಎಲ್ಲರೂ ಒಟ್ಟಾಗಿ ಹೋಗುವಂತ ಪ್ರಯತ್ನವನ್ನು ಮಾಡಬೇಕು ಬಿಟ್ರೆ ಸಮಾಜದಲ್ಲಿ ಗೊಂದಲವನ್ನು ಉಂಟು ಮಾಡಿಕೊಂಡು ಅನ್ರೆಸ್ಟ್, ದೇ ಶುಡ್ ನಾಟ್ ಬಿ ಎನಿ ಅನ್ರೆಸ್ಟ್, ಅದಾಗುವಂತ ಕೆಲಸ ಮಾಡಬಾರ್ದು. ಮತ್ತೆ ಯಾವುದೋ ಒಂದು ಘಟನೆ ನಡೆದಾಗ ಅವರ ಹಿನ್ನೆಲೆಯನ್ನು ನೋಡಿದ್ರೆ ಅದನ್ನ ವೈಭವೀಕರಿಸುವಂಥದ್ದು ಇದೆಯಲ್ಲ, ಅದು ಬಹಳ ತಪ್ಪಾಗ್ತದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಮುಂದೆ ಹೊಸ ಯುವಕರಿಗೆ ಅಭಿಪ್ರಾಯ ಏನ್ ಬರ್ತಿದೆ, ಇದನ್ನು ಮಾಡಿದ್ರೆ ದೊಡ್ಡ ಶಕ್ತಿ ಜನ ಆಗ್ತೇನೆ ಅನ್ನೋ ಅಭಿಪ್ರಾಯ ಬರಬಾರ್ದು ಯುವಕರಲ್ಲಿ. ಅದಕ್ಕೋಸ್ಕರ ತಪ್ಪಂತ ಹೇಳುವಂತ ಅಭ್ಯಾಸ ಮಾಡ್ಬೇಕಾಗ್ತದೆ. ತಪ್ಪನ್ನ ನಾವು ವೈಭವೀಕರಿಸಿದ್ರೆ ಮುಂದೆ ಸಮಾಜಕ್ಕೆ ಬಹಳ ತೊಂದರೆ ಆಗ್ತದೆ ಅನ್ನುವಂಥದ್ದು. ನಿನ್ನೆ ಸಿವಿಲ್ ಸೊಸೈಟಿ ಅವರದ್ದು ಬೇರೆ ಬೇರೆ ಸಂಘಟನೆಗಳ ಹತ್ರ ಮಾತಾಡಿದಾಗ ಅವರೆಲ್ಲರೂ ಹೇಳ್ತಾ ಇದ್ದಾರೆ, 7 ಗಂಟೆಗೆ ಮಂಗಳೂರನ್ನ ಬಂದ್ ಮಾಡಿಸ್ತಾರೆ, ಯಾರು ಬರ್ತಾರೆ ಇಲ್ಲಿಗೆ ಇನ್ವೆಸ್ಟ್ ಮಾಡಿ? ಬಿಸ್ನೆಸ್ ಇಲ್ಲ ಕಂಟಿನ್ಯೂ ಆಗ್ತದೆ. ಎಲ್ಲ ಬಿಸ್ನೆಸ್ ಅವರಿಗೂ ತೊಂದರೆ ಆಗುವಂತ ಪರಿಸ್ಥಿತಿ. ಇಲ್ಲಿಯ ಅಭಿವೃದ್ಧಿ ಕುಂಠಿತ ಆದಾಗ ಮುಂದೊಂದು ದಿವಸ ಯಾರು ಇಲ್ಲಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ನಾವು ಜನಪ್ರತಿನಿಧಿಗಳಿಗಾಗಿ ಅರ್ಥವನ್ನು ಮಾಡಿಕೊಂಡ್ರೆ ಮಾತ್ರ ಬದಲಾವಣೆಯನ್ನು ತರಲಿಕ್ಕೆ ಆಗ್ತದೆ. ಬಿಟ್ರೆ ನಿಮ್ಗೆ ಸಮಸ್ಯೆ ಇದ್ರೆ ಹೋಗಿ ವಿಧಾನಸಭೆ ಇದೆ ಚರ್ಚೆ ಮಾಡ್ಲಿಕ್ಕೆ, ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಇಂಥ ಘಟನೆ ನಡೆದದ್ದು ಯಾರು ತಪ್ಪು ಸರಿ ಬಗ್ಗೆ ಚರ್ಚೆ ಆಗಲಿ. ಆದ್ರೆ ಅಲ್ಲಿ ಬಂದು ನೀವು ಸಹ ಮಾತಾಡಿದಾಗ ನಿಮ್ಮೊಟ್ಟಿಗೆ ಇದ್ದವರು ವಿಪರೀತ ಭಾಷಣವನ್ನು ಮಾಡಿದಾಗ ಬಹಳ ತಪ್ಪಾಗ್ತದೆ ಅನ್ನುವ ಅಭಿಪ್ರಾಯವನ್ನ ಹೇಳಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ದಯವಿಟ್ಟು ಇಂಥ ಕೆಲಸವನ್ನ ಮಾಡಬಾರ್ದು. ಸಮಾಜವನ್ನ ಒಟ್ಟಿಗೆ ತಗೊಂಡು ಹೋಗುವಂತ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡ್ಬೇಕಾಗ್ತದೆ ಅಂತ ಹೇಳಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಮಂಜುನಾಥ್ ಭಂಡಾರಿ ಅವರು ಕೂಡ ಮಾತಾಡಿದೆ ಮತ್ತು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಪುನಃ ಬರಲಿಕ್ಕಿದ್ದೇವೆ. ಇನ್ನೂ ಪೂರ್ಣವಾಗಿ ಅದನ್ನು ಮಾಹಿತಿ ನನಗೆ ಬಹಳ ದೊಡ್ಡ ಸಮಸ್ಯೆ ನನಗೆ ಎದುರಿಸಿದೆ ಏನು ಅಂತ ಹೇಳಿದರೆ, ಈ ರಾಜ್ಯದಲ್ಲಿ ಪ್ರತಿಯೊಬ್ಬರು ಯಾವ ಕಾರಣರಿರ್ಬೋದು ಬುದ್ಧಿವಂತರು ಎಲ್ಲಿರೋದು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳ್ತಾರೆ, ಉಡುಪಿ ಮತ್ತು ಜಿಲ್ಲೆಯಲ್ಲಿ. ಮತ್ತು ಲಿಟ್ರೇಸಿ ಯಾವ್ದು ಜಾಸ್ತಿ ಇದೆ ಅಂತ ಹೇಳಿದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ತಾರೆ. ಅದು ಎಲ್ಲಿ ಹೋಯ್ತು ಅಂತ ಗೊತ್ತಾಗಲಿಲ್ಲ ನನಗೆ. ನನ್ನ ಸಮಸ್ಯೆ ಏನು ಅಂತ ಹೇಳಿದ್ರೆ, ಎಲ್ಲಿ ಲಿಟ್ರೇಸಿ ಜಾಸ್ತಿ ಇದೆ ಅಲ್ಲಿ ಶಾಂತಿ ಇರಬೇಕು, ಅಲ್ಲಿ ಸಂಯಮ ಇರಬೇಕು, ಅಲ್ಲಿ ತಾಳ್ಮೆ ಇರಬೇಕು ಮನುಷ್ಯನಿಗೆ. ಮತ್ತು ಈ ದೇಶದಲ್ಲಿ ಸುಮಾರು 3800 ಜಾತಿ ಇದೆ, 10-15 ಧರ್ಮಗಳಿದ್ದಾವೆ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮ ಇರಬೇಕು ಮತ್ತು ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ. ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಅದಕ್ಕೆ ಪೂರಕವಾಗಿ ನಮ್ಮ ಜನಪ್ರತಿನಿಧಿಗಳು ಈ ಭಾಗದವರು ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇಲ್ಲ ಅವ್ರ ಬಗ್ಗೆ ನೀವು ಮಾಧ್ಯಮದವರ ಪ್ರಯತ್ನ ಏನಿಲ್ವಾ? ಜನಪ್ರತಿನಿಧಿಗಳು ಮಾತ್ರ ಈ ದೇಶದ ಪ್ರಜೆಗಳ. ಮಾಧ್ಯಮಗಳಲ್ಲಿ ಕೂಡ ನಾನು ಅನೇಕ ಸರಿ ನೋಡಿದಂಥ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಬೋದು, ಮುದ್ರಣ ಮಾಧ್ಯಮದ ಕಡಿಮೆ ಇದೆ. ಮಾತಾಡುವಾಗ ಯಾವುದು ಜಾಸ್ತಿ ಗಲಭೆ ಆಗುತ್ತೆ, ಯಾವುದು ಕೋಮುಗಲಭೆಗೆ ಪೂರಕ ಆಗುತ್ತೆ, ಅದಕ್ಕೆ ಪೂರಕವಾಗಿ ಮಾತಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನನಗೆ ಅನ್ಸುತ್ತೆ, ನನಗೆ ಮನಸ್ಸಿಗೆ ನೋವಾಗುತ್ತೆ. ಎಲ್ಲರೂ ಒಂದು ಕಡೆ ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಹಿಂದೆ ಅನೇಕ ಪತ್ರಿಕೆಗಳನ್ನು ನಾನು ನೋಡ್ತಾ ಇದ್ದೆ. ನಾವು ಎಷ್ಟೋ 45 ವರ್ಷ ಪತ್ರಿಕೆ ಓದ್ತಾ ಇದ್ದೆ. ಆ ಪತ್ರಿಕೆಯವರು ಜಾತಿಯನ್ನು ಹಾಕ್ತಿರ್ಲಿಲ್ಲ, ಧರ್ಮವನ್ನು ಹಾಕ್ತಿರ್ಲಿಲ್ಲ. ಈಗ ಆಗ್ತಿಲ್ಲ. ಈಗ ಅದನ್ನು ಹೇಳಿ ಅದನ್ನು ಇಡೀ ದಿನ ಹಾಕಿ ರುಬ್ತಾ ಇರ್ತಾರೆ.
ಅಂದ್ರೆ ಇನ್ನೂ ಗಲಾಟೆ ಜಾಸ್ತಿ ಆಗಬೇಕು ಅಂತಂದ್ರೆ ಜವಾಬ್ದಾರಿ ಇರ್ತಕ್ಕಂಥದ್ದು ಪೊಲಿಟಿಷಿಯನ್ಸಿಗೆ ಮಾತ್ರ. ಈ ದೇಶ ಬೇರೆಯವ್ರಿಗಿಲ್ವಾ? ಎಲ್ಲರಿಗೂ ಸೇರಿದ್ದಲ್ವಾ ಈ ದೇಶ? ಶಾಂತಿ ನೆಮ್ಮದಿ. ಈಗ ನಾಳೆ ನಿನ್ನೆ ನಾವು ಸಿವಿಲ್ ಸೊಸೈಟಿ ಜೊತೆ ಮಾತಾಡಿದ ಸಂದರ್ಭದಲ್ಲಿ ಅವ್ರಿಗೆ ದುಃಖ ಮಾಡ್ಕೋತಾರೆ. ಸಂಜೆ 7 ಗಂಟೆ ಬಾಗಿಲು ಹಾಕಿ ಅಂತಾರೆ, ಬಾಗಿಲು ತೆಗೆದ್ರೆ ಗಲಾಟೆ ಆಗುತ್ತೆ ಅಂತ ಹೇಳ್ತಾರೆ. ಪ್ರೊಸೆಷನ್ ಬಂದ್ರೆ ಪೊಲೀಸ್ನವ್ರು ಫೇಲ್ಯೂರ್ ಅಂತ ಹೇಳ್ತಾರೆ, ಅದಕ್ಕೆ ಅವರು ಬಾಗಿಲು ಹಾಕಿಸ್ತಾರೆ. ಯಾರಿಗೆ ತೊಂದರೆ ಆಗ್ತಿದೆ? ಈ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಶ್ರೀಮಂತರಿಗೆ ಅಲ್ಲ, ತೊಂದರೆ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ಅಂಗಡಿಯವರಿಗೆ, ಆಟೋದವರಿಗೆ, ಮಧ್ಯಮ ವರ್ಗದವರು ಮತ್ತು ಕೆಳ ವರ್ಗದವರು ಇದರಿಂದ ತೊಂದರೆ ಅನುಭವಿಸ್ತಿದ್ದಾರೆ. ಶ್ರೀಮಂತರಿಗೆ ಇದೆಲ್ಲ ಆದ್ರೆ ತೊಂದರೆ ಇಲ್ಲ. ಈಗ ಅವ್ರ ಹೋಟೆಲಿಗೆ ಬರ್ತಾರೆ ಜನ, ಏನು ತೊಂದರೆ ಇಲ್ಲ. ಆದ್ರೆ ಕಿರಾಣಿ ಅಂಗಡಿ ಇಟ್ಕೊಂಡವನು, ಬೀಡ ಅಂಗಡಿ ಇಟ್ಕೊಂಡು ಸತ್ತು ಹೋಗ್ತಾ ಇದ್ದಾನೆ. ಆದ್ರೆ ಲಾಭ ಮಾಡ್ಕೊಳ್ಳೋರು ಯಾರು? ಮುಂದಿನ ಚುನಾವಣೆ ಬಗ್ಗೆ ಯೋಚನೆ ಮಾಡೋನು. ನೀವು ಅವ್ರು ಯಾರು ಅಂತ ಗೊತ್ತೇ ಇಲ್ಲ. ಮುಂದಿನ ಚುನಾವಣೆ ಬಗ್ಗೆ, ಈ ದೇಶದಲ್ಲಿ ಮುಂದಿನ ಚುನಾವಣೆ ಇಟ್ಟುಕೊಂಡು ನಾನು ರಾಜಕೀಯ ಮಾಡೋದಾದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಸೈದ್ಧಾಂತಿಕವಾಗಿ ಹೋರಾಟ ಮಾಡುವ ಅದು ಬೇರೆ ಪ್ರಶ್ನೆ. ಆದ್ರೆ ಇದನ್ನ ನಾನು ರಿಕ್ವೆಸ್ಟ್ ಮಾಡೋದು ಮಾಧ್ಯಮದವ್ರ ಹತ್ರ. ನಾನು ಹೇಳಿದ್ದು ಕಾರ್ಯಾಂಗ ಇದೆ, ನ್ಯಾಯಾಂಗ ಇದೆ, ಶಾಸಕಾಂಗ ಇದೆ, ನಾವೆಲ್ಲರೂ ಫೇಲ್ಯೂರ್ ಆಗಿದ್ದೀವಿ. ನಿಮಗೆ ಬೌಂಡ್ರಿನೇ ಇಲ್ಲಲ್ಲ, ನಿಮಗೆ ಶೆಡ್ಯೂಲೇ ಇಲ್ಲ, ನಿಮಗೆ ಓಟು ಇಲ್ಲ. ಓಟ್ ಇಲ್ಲ ಅಂತಂದ್ರೆ ನೀವು ಓಟ್ ಆಗಿ ಮೇಲೆ ಬಂದವರಲ್ಲ, ವ್ಯಕ್ತಿಗತವಾಗಿದ್ದವರು. ನೀವು ಪ್ರಕಟಣೆ ಮಾಡಿ.